ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಶ್ರಯದಲ್ಲಿ ನಡೆದ ಜಿಲ್ಲಾ ಮಟ್ಟದ ಈಜು ಸ್ಪರ್ಧೆಯಲ್ಲಿ ವಿ1 ಆಕ್ವಾ ಸೆಂಟರ್ನಲ್ಲಿ ತರಬೇತಿ ಪಡೆಯುತ್ತಿರುವ 18 ಈಜುಪಟುಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಸುಮಾರು 27 ಚಿನ್ನ, 14 ಬೆಳ್ಳಿ, 9 ಕಂಚು ಪದಕಗಳನ್ನು ಗೆದ್ದು ಸಂಸ್ಥೆಗೆ ಹೆಮ್ಮೆ ತಂದಿದ್ದಾರೆ. ದಸರಾ ವಿಭಾಗ ಮಟ್ಟದಲ್ಲಿ ವಿ1 ಆಕ್ವಾ ಸೆಂಟರ್ನ ಸಿದ್ದಿ ಶೆಟ್ಟಿ 2 ಚಿನ್ನ, ರೀಮಾ ಎಎಸ್ 1 ಚಿನ್ನ ಹಾಗೂ ಗಗನ್ಜಿ ಪ್ರಭು 1 ಕಂಚು, ದೇವಿಕಾ ಎಂ 3 ಚಿನ್ನದ ಪದಕವನ್ನು ಪಡೆದು ದಸರಾ ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಈಜು ಸ್ಪರ್ಧೆಯಲ್ಲಿ ಪಿಯುಸಿ ವಿಭಾಗದಲ್ಲಿ ಸಂಸ್ಥೆಯ 8 ಮಂದಿ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಸಾಧನೆ ಮಾಡಿದ್ದಾರೆ. ಈ ಬಗ್ಗೆ ವಿ1 ಆಕ್ವಾ ಸೆಂಟರ್ನ ತರಬೇತುದಾರ ಲೋಕರಾಜ್ ವಿಟ್ಲ ಅವರು ಮಾತನಾಡಿ, ಈಜುಪಟುಗಳು ಉತ್ತಮ ಸ್ಪರ್ಧೆಯನ್ನು ನೀಡಿದ್ದು ಮಂಗಳೂರಿಗೆ ಕೀರ್ತಿ ತಂದಿದ್ದಾರೆ ಎಂದರು. ಇತ್ತೀಚೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಶ್ರಯದಲ್ಲಿ ಜರುಗಿದಂಥ ಜಿಲ್ಲಾ ಮಟ್ಟದ ಈಜು ಸ್ಪರ್ಧೆಯಲ್ಲಿ ವಿ1 ಆಕ್ವಾ ಸೆಂಟರಲ್ಲಿ ತರಬೇತಿ ಪಡೆಯುತ್ತಿರುವಂಥ 18 ಜನ ಈಜುಪಟುಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಅದಲ್ಲದೆ ಸುಮಾರು 27 ಚಿನ್ನ, 14 ಬೆಳ್ಳಿ ಹಾಗೂ 9 ಕಂಚಿನ ಪದಕಗಳನ್ನು ಗೆದ್ದು ಸಂಭ್ರಮಿಸಿದ್ದೇವೆ. ಭಾಳಷ್ಟು ಮಕ್ಕಳು ಒಳ್ಳೆಯ ಒಂದು ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಅದಲ್ಲದೆ ಇತ್ತೀಚೆಗೆ ಜರುಗಿದ ದಸರಾ ವಿಭಾಗ ಮಟ್ಟದಲ್ಲಿ ನಮ್ಮಲ್ಲಿ ತರಬೇತಿ ಪಡೆಯುತ್ತಿರುವಂಥ ಸಿದ್ದಿ ಶೆಟ್ಟಿ 2 ಚಿನ್ನ, ಹಾಗೆ ರೀಮಾ ಎಎಸ್ ಅವಳು 1 ಚಿನ್ನ, ಹಾಗೆ ಗಗನ್ಜಿ ಪ್ರಭು 1 ಕಂಚು, ಹಾಗೆ ದೇವಿಕಾ ಎಂ ಅವರು 3 ಚಿನ್ನದ ಪದಕವನ್ನು ಪಡೆದು ದಸರಾ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಹಾಗೆ ಪಿಯುಸಿಯ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಈಜು ಸ್ಪರ್ಧೆಯಲ್ಲಿ ನಮ್ಮ ವಿ1 ಆಕ್ವಾ ಸೆಂಟರಲ್ಲಿ ತರಬೇತಿ ಪಡೆಯುತ್ತಿರುವಂತಹ 8 ಮಂದಿ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ವಿ1 ಆಕ್ವಾ ಸೆಂಟರ್ನ ನಿರ್ದೇಶಕ ನವೀನ್ ಅವರು ಮಾತನಾಡಿ, ನಮ್ಮ ಸಂಸ್ಥೆಯ ಹೊಸ ಸೆಂಟರ್ ಎಮ್ಮೆಕೆರೆಯಲ್ಲಿ ಕಾರ್ಯಾಚರಿಸುತ್ತಿದ್ದು, ಇಲ್ಲಿ ತರಬೇತಿ ಪಡೆಯುವ ವಿದ್ಯಾರ್ಥಿಗಳು ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಬೇಕೆನ್ನುವ ಉದ್ದೇಶದಿಂದ ತರಬೇತಿಯನ್ನು ನೀಡುತ್ತಿದ್ದು, ಅದರಂತೆ ವಿದ್ಯಾರ್ಥಿಗಳು ಸಾಧನೆ ಮಾಡುತ್ತಿರುವುದು ಖುಷಿ ತಂದಿದೆ ಎಂದರು. ನಮ್ಮದು ಈಗ ಹೊಸ ಸೆಂಟರ್ ಎಮ್ಮೆಕೆರೆಯಲ್ಲಿ ಒಂದು 7-8 ತಿಂಗಳಿಂದ ನಡೀತಾ ಉಂಟು. ಆ ಸೆಂಟರಿಗೆ ನಾವೊಂದು ಸೆಂಟರ್ನಲ್ಲಿ ಕಲಿಯುವಂಥ ಮಕ್ಕಳು ಒಂದು ಸ್ಟೇಟ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಹೋಗಬೇಕೆನ್ನೋ ಉದ್ದೇಶದಿಂದ ಇಟ್ಕೊಂಡು ಟ್ರೈನಿಂಗನ್ನು ಕೊಡಿಸ್ತಿದ್ದೇವೆ. ಅದೇ ಪ್ರಕಾರ ನಾವು ನಮ್ಮ ವಿಶ್ವಾಮಿತ್ರ ಅವಾರ್ಡ್ ಪಡೆದಿರುವಂಥ ನಮ್ಮ ಅಭಿಲಾಷ್ ಎನ್ನುವ ಕೋಚನ್ನು ನಾವು ಕೇರಳದಿಂದ ತಂದು ಇಲ್ಲಿ ಈಗ ನಮ್ಮ ಮಕ್ಕಳಿಗೆ ಟ್ರೈನಿಂಗನ್ನು ಕೊಡ್ತಿದ್ದೇವೆ. ನಾವು ನೋಡಿದ ಪ್ರಕಾರ ಈಗ ನಮ್ಮ ಮಂಗಳೂರಿನ ಮಕ್ಕಳು ತುಂಬ ಒಂದು ಸ್ವಿಮ್ಮಿಂಗಲ್ಲಿ ಇಂಪ್ರೂವ್ ಆಗ್ತಾಯಿದ್ದಾರೆ. ನಾವು ಈಗ ಮಾರ್ಚಿಂದ ನಮ್ಮ ಅಭಿಲಾಷ್ ಅವರು ತರಬೇತಿ ಕೊಡ್ತಿದ್ದಾರೆ. ಅದೇ ಪ್ರಕಾರ ಅವರು ಕೊಡುವ ತರಬೇತಿಯಿಂದ ಸಾಧಾರಣ ಒಂದು 6 ತಿಂಗಳಲ್ಲಿಯೇ ಒಳ್ಳೆಯ ರಿಸಲ್ಟ್ಸ್ ಕೂಡ ಬರ್ತಾ ಉಂಟು. ನಮ್ಮ ಹೆಚ್ಚಿನ ಮಕ್ಕಳು, ನಮ್ಮ ಎಲ್ಲ ಸೆಂಟರ್ನ ಮಕ್ಕಳು ಕೂಡ ಹೆಚ್ಚಿನ ಒಂದು ಪದಕಗಳನ್ನು ಪಡೆದು ನಮ್ಮ ಒಂದು ಸಂಸ್ಥೆಗೆ ಆಗಲಿ, ಜಿಲ್ಲೆಗೆ ಆಗಲಿ ಒಂದು ಒಳ್ಳೆಯ ಹೆಸರನ್ನು ತರ್ತಿದ್ದಾರೆ. ಈಗ ನಮ್ಮ ಅಭಿಲಾಷ್ ಸರ್ ಬಂದ ನಂತರ ನಮ್ಮ ಇಲ್ಲಿ ನಮ್ಮ ಎಮ್ಮೆಕೆರೆ ಸೆಂಟರಿಗೆ ತುಂಬ ಮಕ್ಕಳು ಕೂಡ ಜಾಯಿನ್ ಆಗ್ತಿದ್ದಾರೆ. ಮತ್ತು ಅವರ ಒಂದು ಕೋಚಿಂಗನ್ನು ನೋಡಿಕೊಂಡು ಬೇರೆ ಬೇರೆ ಕಡೆಗಳಿಂದ, ನಮ್ಮ ಜಿಲ್ಲೆಯ ಬೇರೆ ಬೇರೆ ಕಡೆಯಿಂದ ನಮಗೆ ಕಾಲ್ ಕೂಡ ಬರ್ತಾ ಉಂಟು, ಜಾಯಿನ್ ಕೂಡ ಆಗ್ತಾಯಿದ್ದಾರೆ. ತುಂಬ ಒಂದು ಬೆಳವಣಿಗೆಯನ್ನು ಕಂಡುಕೊಳ್ತಿದ್ದೇವೆ. ನಮ್ಮದೊಂದು 2-3 ವರ್ಷದಲ್ಲಿ ಒಂದು ಒಳ್ಳೆಯ ಒಂದು ಕೋಚಿಂಗ್ ಕೊಟ್ಟು ಮಕ್ಕಳನ್ನು ಒಂದು ಸ್ಟೇಟ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಮುಟ್ಟಿಸಬೇಕನ್ನೋ ಒಂದು ಧ್ಯೇಯವನ್ನು ಇಟ್ಕೊಂಡು ನಾವು ಟ್ರೈನಿಂಗನ್ನು ಮಾಡ್ತಿದ್ದೇವೆ. ಅದೇ ಪ್ರಕಾರ ಮಕ್ಕಳು ಕೂಡ ಒಳ್ಳೆ ಪಾಸಿಟಿವ್ ಆಗಿ ರಿಸಲ್ಟನ್ನು ತಂದಿದ್ದಾರೆ. ಅದು ನನಗೆ ಒಂದು ಒಳ್ಳೆಯ ಒಂದು ಹೆಮ್ಮೆಯ ವಿಷಯ ಎಂದು ಹೇಳ್ತೇನೆ. ವಿ1 ಆಕ್ವಾ ಸೆಂಟರ್ನ ನಿರ್ದೇಶಕಿ ರೂಪಾ ಪ್ರಭು ಅವರು ಮಾತನಾಡಿ, ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಸಾಧನೆಯ ಬಗ್ಗೆ ಹೆಮ್ಮೆ ಇದೆ ಎಂದರು. ಸೊ ಈಗ ಸ್ಪೋರ್ಟ್ಸ್ ಅಂತ ಹೇಳಿದರೆ ಅದರಲ್ಲಿ ಕೂಡ ಈಗ ಗವರ್ಮೆಂಟ್ನವರು ತುಂಬ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ಒಂದು ಉತ್ತಮ ಪ್ರದರ್ಶನ ಕೊಟ್ಟ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಲಿ, ಖೇಲೋ ಇಂಡಿಯಾಕ್ಕೆ ಹೋದ ಮಕ್ಕಳಿಗೆ
ಒಳ್ಳೆ ಸಪೋರ್ಟ್ ಆಗಲಿ, ಫೈನಾನ್ಷಿಯಲ್ ಆಗಲಿ ಎಲ್ಲದರಲ್ಲೂ ಗೌರ್ಮೆಂಟ್ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಮಕ್ಕಳು ಇದರ ಒಂದು ಉಪಯೋಗ ಪಡಿಬೇಕು. ಇಂಥ ಒಂದು ನಮ್ಮ ಜಿಲ್ಲೆಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಿಕೊಟ್ಟಿದ್ದಾರೆ ನಮ್ಮ ಈ ಸ್ಮಾರ್ಟ್ ಸಿಟಿಯವರು ಅಂತ ಪ್ರತಿಯೊಂದು ಮಕ್ಕಳು ಇದರದ್ದೊಂದು ಉಪಯೋಗ ಪಡೆಯುವಂತ ಆಗಬೇಕು ಎನ್ನುವುದೇ ನನ್ನ ಆಶೆ. V1 ಆಕ್ವಾ ಸೆಂಟರ್ನ ತರಬೇತುದಾರ ಅಭಿಲಾಷ್ ಅವರು ಮಾತನಾಡಿ ವಿದ್ಯಾರ್ಥಿಗಳ ಸಾಧನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. मैं अभी V1 aquatic सेंटर ज्वाइन करके अभी 6 महीने हो गया. अभी अपना इधर का मैंगलोर का बच्चों को अभी अच्छा तरफ से अपन ट्रेनिंग करके आगे तरफ नेशनल और इंटरनेशनल लेवल अपन लेके जाने का प्लानिंग से अपन प्रोग्राम बना के रखा. पहले मैं मध्य प्रदेश में काम किया था 16 साल. अभी उधर छोड़ के फिर उसके बाद ट्रिवांड्रम में 3.5 साल काम किया. उसमें बहुत सारा नेशनल इंटरनेशनल लेवल बच्चों को अपन तैयार किया. इंटरनेशनल मेडल आल्सो विल गेट इट 2-3 चिल्ड्रन. नाउ लैंडमार्क aquatic सेंटर में 3.5 साल काम करके फिर उधर से मैं मैंगलोर अपना V1 aquatic सेंटर में ज्वाइन किया. अभी 6 महीने का अंदर अपना बच्चा का इम्प्रूवमेंट बहुत अच्छा लेवल पर आ रहा है. अभी नेशनल इंटरनेशनल लेवल अपना मेडल अपना बच्चा पक्का लेगा, वो एक गारंटी है मेरा तरफ से. अपना मैंगलोर का बच्चे बहुत सारा टैलेंट बच्चे है, उन लोगों को अच्छा तरफ से ट्रेनिंग मिलने से अपना 2-3 साल का अंदर अपने बच्चा नेशनल और इंटरनेशनल मेडल आने का चांस पक्का है. और इधर का बच्चा में एक नेचुरल टैलेंट भी है, इसलिए मैंने मैक्सिमम कोशिश कर रहा है अपने बच्चे को एक अच्छा लेवल पर लेके आने के लिए. वो भी अपना मैनेजमेंट तरफ से भी बहुत अच्छा सपोर्ट है. ये अपना इंडिया का एक अच्छा सेंटर बन जाएगा, इसमें डाउट नहीं है. ಶರತ್ ಸಾಲ್ಯನ್ V4 ನ್ಯೂಸ್ ಮಂಗಳೂರು.